ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ರಿ ಒಂದು ವಿಶೇಷ ಕಾರ್ಯಕ್ರಮ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಘನ ತ್ಯಾಜ್ಯ ವಿಲೇವಾರಿ, ನೀಡ್ ಆಫ್ ದ ಆರ್. ಇದ್ರ ಬಗ್ಗೆ ಬಹಳ ನಾವು ಕೂಲಂಕುಷವಾಗಿ ಆಲೋಚನೆ ಮಾಡೋದು ಮಾತ್ರ ಅಲ್ಲ, ಆಲೋಚನೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ನಾವು ಪರ್ಟಿಕ್ಯುಲರ್ಲಿ ಇಂಡಿವಿಜುವಲಿ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕಾಗಿದೆ. ಬರೀ ಸರ್ಕಾರ ಮಾಡಲಿ, ಇವ್ರು ಮಾಡಲಿ, ಪುರಸಭೆಯವ್ರು ಮಾಡಲಿ, ನಗರಸಭೆಯವ್ರು ಮಾಡಲಿ, MLA ಅವ್ರು ಮಾಡಲಿ ಅಂದರೆ ಆಗಲಿಲ್ಲ. ನಮಸ್ಕಾರ ರಾಯಪ್ಪ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಯಪ್ಪ ಅವರು ನಿಮಗೆ ಗೊತ್ತಿದೆ, ಅವರು ಕಾರ್ಕಳದ ಪುರಸಭೆ ಮುಖ್ಯಾಧಿಕಾರಿಯಾಗಿ ಈಗ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಒಬ್ಬ ಆದರ್ಶ ಅಧಿಕಾರಿ ಅನ್ನೋ ಮಾತನ್ನು ನಾವೆಲ್ಲ ಕಡೆಯಿಂದನೂ ಕೇಳ್ಪಡ್ತಾ ಇದ್ದೇವೆ ಅವ್ರ ಬಗ್ಗೆ. ನಾವು ಮಾತನಾಡ್ತಾ ಇದ್ವಿ ರಾಯಪ್ಪ ಅವರೇ, ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ಹೇಳೋದಲ್ಲ, ಹಾಗಾದರೆ ನಮ್ಮ ಮನೆಯಲ್ಲೇ ಪ್ಲಾಸ್ಟಿಕ್ ತುಂಬ ಇನ್ನು ಎಲ್ಲಿ 0% ಅಲ್ವಾ? ಇರಲಿ, ಲೆಟ್ಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಈಗ ನಾನು ಆವಾಗ ಒಂದು ಪಾಯಿಂಟ್ ರೇಸ್ ಮಾಡಿದ್ದೆ. ಸುಳ್ಯದಲ್ಲಿ ಇತ್ತೀಚೆಗೆ ತುಂಬ ಡೆಂಗ್ಯೂ ಮಳೆಗಾಲದಲ್ಲಿ ಬರುವಂಥ ಸಾಂಕ್ರಾಮಿಕ ರೋಗ. ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗ ಡೆಂಗ್ಯೂ ಬರೋದು ಸೊಳ್ಳೆಯಿಂದ. ಸೊಳ್ಳೆ ಕಚ್ಚಿದಾಗ ಮಾತ್ರ ಡೆಂಗ್ಯೂ ಬರೋದಕ್ಕೆ ಸಾಧ್ಯ. ಸೊಳ್ಳೆ ಉತ್ಪತ್ತಿ ಆಗಬೇಕು ಅಂತಂದರೆ ಅಲ್ಲಿ ಒಂದಿಷ್ಟು ಕಸ ಇರಲೇಬೇಕು. ಸೊ ಆ ಕಸವನ್ನು ಅವರಲ್ಲಿ ವೇಸ್ಟ್ ಮಾಡಿಲ್ಲ ಅಂದರೆ ಮ್ಯಾನೇಜ್ ಮಾಡಿಲ್ಲ ಅಂತ ಅರ್ಥ. ಇದರಿಂದ ಅಲ್ಲಿ ಅಂದರೆ ಊರ ಸುತ್ತಮುತ್ತ ಎಷ್ಟೋ ನಾವು ನ್ಯೂಸ್ಗಳಲ್ಲೇ ನೋಡ್ತೀವಿ ಸರ್, ಇಲ್ಲಿ ಕಸ ಹಾಕಬೇಡಿ. ನಿಮಗೆ ನಾನು ತೋರಿಸ್ಬೇಕು. ಒಂದಿಷ್ಟು ಫೋಟೋಗ್ರಾಫ್ಸ್ಗಳಲ್ಲಿ ನಾವು ನೋಡ್ತಾ ಇದ್ವಿ, ಇಲ್ಲಿ ಕಸ ಹಾಕಬೇಡಿ ಅಂತ ಬೋರ್ಡ್ ಇದೆ, ಆದರೆ ಅಲ್ಲೇ ಕಸ ಹಾಕಿರ್ತಾರೆ. ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ವಾಸನೆ ಬರೋದು ಮಾತ್ರ ಅಲ್ಲ, ಅಲ್ಲಿ ಕೊಳ್ತೋಗಿರೋ ಅಷ್ಟು ಕಸದ ಮೇಲೆ ಒಂದಷ್ಟು ಸೊಳ್ಳೆಗಳೆಲ್ಲ ಕೂತು ಅಲ್ಲಿಂದ ನಡ್ಕೊಂಡು ಹೋಗೋರಿಗೆಲ್ಲ ಬಂದುಬಿಡ್ತದೆ. ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾದವ್ರು ಯಾರು? ಕಸ ಹಾಕಬೇಡಿ ಅಂತ ಬೋರ್ಡ್ ಹಾಕೋರು ಅಧಿಕಾರಿಗಳು, ಬಟ್ ಹಾಕೋರು ಕಸ ನಾವೇ. ಬಟ್ ಅವ್ರನ್ನೆಲ್ಲ ಕಂಡುಹಿಡಿಯೋದು ಹೇಗೆ ಸರ್? ಸರ್, ಅದಕ್ಕೆ ಒಂದು ಕಾರಣ ಇದೆ. ಮುಖ್ಯವಾಗಿ ಜನರಲ್ಲಿ ಅವರಾಗೆ ಆಲೋಚನೆ ಮಾಡಿ. ಈಗ ನಮ್ಮ ರಸ್ತೆಯಲ್ಲಿ ಹಾಕುವಾಗ ನಮ್ಮ ಮನೆ ಹತ್ರ ಇದ್ದರೆ ಅಥವಾ ನಮ್ಮ ಮಕ್ಕಳಲ್ಲಿ ಹೋಗ್ತಾ ಇದ್ದರೆ ಆ ಒಂದು ಸೊಳ್ಳೆಗಳಿರ್ಬೋದು, ಅಲ್ಲಿಯ ಪರಿಸರ ಏನು ಡೆಂಗ್ಯೂ ಇರ್ಬೋದು, ಮಲೇರಿಯಾ ಬರ್ತೀವಿ, ಇದು ನಮ್ಮದಂತ ಎಣಿಸ್ಬೇಕು. ಈ ಪರಿಸರ ನಮ್ಮದು, ಅಲ್ಲಿ ಯಾವುದೇ ತ್ಯಾಜ್ಯವನ್ನು ಹಾಕಬಾರ್ದು. ಹಾಕಿದ್ರೆ ಅಲ್ಲಿ ಹೋಗುವಂಥ ರಸ್ತೆ ಹೋಗುವಂಥ ಮಕ್ಕಳು, ಶಾಲೆ ಮಕ್ಕಳು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಇವೆಲ್ಲ ಹಿನ್ನೆಲೆಯಲ್ಲಿ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ಮನೋಭಾವನೆ ನಮ್ಮೆಲ್ಲರಲ್ಲಿ ಬರಬೇಕು. ಪ್ರತಿಯೊಬ್ಬ ನಾಗರಿಕರಲ್ಲಿ ಬರಬೇಕು. ಕಸ ಅಂದರೆ ಎಲ್ಲೂ ಹೊರಗಡೆ ಹಾಕಬಾರ್ದು. ಅದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಬರ್ತದೆ. ಮತ್ತು ಅಲ್ಲಿ ಆ ನಾಯಿಗಳು ಮಕ್ಕಳ ಮೇಲೆ ಎಗಲಿಕ್ಕೂ ಅವಕಾಶ ಉಂಟು. ಇದನ್ನೆಲ್ಲ ಪ್ರತಿಯೊಬ್ಬ ನಾಗರಿಕರು ಅಲ್ಲಿ ಕಸ ಹಾಕೋ ಮೊದಲೇ ಆಲೋಚನೆ ಮಾಡಬೇಕು. ಇಲ್ಲಿ ನಾನು ಮಾಡ್ತಾಯಿರೋ ಸರಿನಾ ಎಂಬುದಾಗಿ ಆಲೋಚನೆ ಮಾಡಿದ್ರೆ ಖಂಡಿತವಾಗಿದ್ದು ಯಾರು ತಿಳುವಳಿಕೆ ಹೇಳ್ಬೇಕಲ್ಲ. ಬೋರ್ಡ್ ಹಾಕಿದ್ರೆ ಅಲ್ಲಿ ಆಗ್ತದೆ, ಅವು ತಿಳುವಳಿಕೆ ಇದು ಯಾಕೆ ಹಾಕಿದ್ದಾರೆ ನಮಗಾಗಿ ಎಂಬುದಾಗಿ ಪ್ರತಿಯೊಬ್ಬರು ಅರ್ಥ ಮಾಡಿದ್ರೆ ಖಂಡಿತವಾಗಿ ಇದೇ ಸಮಸ್ಯೆಯಿಂದ ಬಗೆಹರಿಸ್ಬೋದು. ರೈಟ್ ಸರ್. ಈಗ ಇನ್ನು ಹೋಟೆಲ್ನಲ್ಲಿ ಕಸ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ದಯವಿಟ್ಟು ಹೇಳಬೇಕು. ಯಾಕಂತಂದರೆ ಇತ್ತೀಚೆಗೆ ನಾವು ಸಾಕಷ್ಟು ಜನ ಅಧಿಕಾರಿಗಳು ಹೋಟೆಲ್ ಕೆಲವು ಒಳಗಡೆ ಹೋಗಿ ಅಲ್ಲಿ ಕಿಚನ್ ಸರಿ ಇಲ್ಲ, ಅಲ್ಲಿ ಅವರು ಸಪ್ಲೈ ಮಾಡ್ತಾ ಇರೋಂಥ ಫುಡ್ ಸರಿ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ಒಂದಿಷ್ಟು ಕೇಸ್ ಹಾಕಿರೋದ್ರೆಲ್ಲ ಇದೆ. ಸೊ ಅದ್ರ ಬಗ್ಗೆ ಆ ಸುತ್ತಮುತ್ತ ಒಂದಿಷ್ಟು ವಿಚಾರಗಳನ್ನು ನೀವು ಹೇಳ್ಬೋದು. ಒಬ್ಬ ಅಧಿಕಾರಿಯಾಗಿ ಒಂದು ಹೋಟೆಲ್ನಲ್ಲಿ ಕರೆಕ್ಟಾಗಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡದಿದ್ರೆ ಏನೇನಾಗುತ್ತೆ, ಮತ್ತು ಕಿಚನನ್ನು ಕ್ಲೀನ್ ಇಟ್ಕೊಳ್ದಿದ್ರೆ ಏನಾಗುತ್ತೆ, ಮತ್ತು ಹೆಲ್ದಿ ಫುಡ್ಡನ್ನು ಕೊಡ್ತಿದ್ರೆ ಏನೇನು ಅವರಿಗೆಲ್ಲ ದಂಡ ಇದೆ ಅಂತ. ಖಂಡಿತ ಇದು ಹೋಟೆಲ್ಗಳಲ್ಲಿ ಖಂಡಿತವಾಗಿ ಸ್ವಚ್ಛತೆ ಕಾಪಾಡೋದು ಪ್ರತಿಯೊಬ್ಬ ಹೋಟ್ಲ್ ಮಾಲೀಕರ ಜವಾಬ್ದಾರಿ. ಪ್ರತಿಯೊಂದು ಅಲ್ಲಿ ಅಡುಗೆ ಮಾಡುವಾಗಲೂ ಸಹ ಸ್ವಚ್ಛತೆ ಇರಬೇಕು, ಅಡುಗೆ ಕೋಣೆ ಶುದ್ಧವಾಗಿರಬೇಕು, ಮತ್ತು ಅಲ್ಲಿ ಯಾವುದೇ ಗಲೀಜು ಆಗಲಿ ನಿಮ್ಮ ಯಾವುದು ಇರಬಾರ್ದು ಅಲ್ಲಿ. ಮತ್ತು ವೇಸ್ಟೇಜಲ್ಲಿ ಹಾಗೆ ಯಾವ ರೀತಿ ಅಲ್ಲಿ ಯಾವುದೇ ಪದಾರ್ಥ ಇದ್ದರೂ ಪ್ರತ್ಯೇಕಿಸಬೇಕು, ಸಂಗ್ರಹ ಮಾಡಬೇಕು. ಪ್ಲಾಸ್ಟಿಕ್ ಬರುವಂಥ ಪ್ಲಾಸ್ಟಿಕ್ನ ಸಪ್ರೇಟ್ ಮಾಡಬೇಕು, ಉಳಿದಂಥ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ಮಾಡಬೇಕು, ಅಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಇದೆಲ್ಲ ಪ್ರತಿಯೊಬ್ಬರು ಮಾಡಲೇಬೇಕು. ಮತ್ತು ಜನರಿಗೆ ಬಿಸಿನೀರು ಕೊಡಬೇಕು, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ಆಹಾರ ಪದಾರ್ಥಗಳನ್ನ ಮಾಡಬೇಕು, ಯಾವುದೇ ಕಲಬೆರಕೆ ಮಾಡಬಾರ್ದು. ಎಲ್ಲ ಮಾಡಿದರೆ ಇದರಲ್ಲಿ ಯಾವುದೇ ದೋಷ ಕಂಡು ಬಂದರೆ ಅವ್ರ ಮೇಲೆ ಖಂಡಿತವಾಗಿ ಪುರಸಭೆ ಆ್ಯಕ್ಟ್ ಪ್ರಕಾರ ಅವ್ರ ಲೈಸೆನ್ಸ್ ರದ್ದು ಮಾಡ್ಬೋದು. ಅಧಿಕಾರ ಉಂಟು ಪುರಸಭೆಗೆ, ಲೈಸೆನ್ಸ್ ರದ್ದುಪಡಿಸ್ಬೋದು. ಅಧಿಕಾರ ಉಂಟು ಪುರಸಭೆಗೆ. ಗಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಬೇಕು. ಆದರೆ ಮುಂಚೆ ಕಂಡಷ್ಟು ಈಗ ಅಂತೂ ಗಟರ್ ಇಲ್ಲ, ಗೊಚ್ಚೆಗಳು ಅಂತ ನಾವೇನು ಕರಿತೀವಿ ಸರ್ ನಮ್ಮ ಆಡು ಭಾಷೆಯಲ್ಲಿ, ಲ್ಯಾಂಗ್ವೇಜಲ್ಲಿ. ಅಂದರೆ ನಾವು ಹಿಂದೆ ಒಂದು ಸಣ್ಣ ಕಂಪೌಂಡ್ನಲ್ಲಿ ವಾಸ ಮಾಡ್ತಾ ಇದ್ವಿ. ಆ ಮನೆ ಪಕ್ಕ ಅಕ್ಕಪಕ್ಕ ಮನೆಗಳೆಲ್ಲ ಇರ್ತಾಯಿತ್ತು. ಆ ಮನೆಗಳ ಎದುರುಗಡೆನೇ ಸಣ್ಣ ಗಟರ್ಸ್ಗಳು ಇರ್ತಾಯಿತ್ತು. ತುಂಬ ಅದ್ರ ಮೇಲೆ ಹುಲ್ಲುಗಳೆಲ್ಲ ಬೆಳೆದು ಅಲ್ಲಿ ಗಟರ್ ಇದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಅದರೊಳಗೆ ಹೋದ ನಂತರ ನಾವು ಇದು ಗಟರ್ ಅಂತ ಆಗ್ತಾಯಿತ್ತು. ಬಟ್ ಈ ಗಟರ್ನಲ್ಲಿ ಎಸೆಯುವಂತಹ ಕೆಲವು ತ್ಯಾಜ್ಯಗಳ ಬಗ್ಗೆ ಅದನ್ನು ಮ್ಯಾನೇಜ್ ಮಾಡೋ ರೀತಿ ಹೇಗೆ? ಖಂಡಿತ ಇದು ಪ್ರತಿಯೊಬ್ಬ ನಾಗರಿಕರು, ಈಗ ಪ್ರತಿಯೊಬ್ಬ ನಾಗರಿಕರು ಏನು ಅವರ ಮನೆಯಿಂದ ಬರುವಂಥ ತ್ಯಾಜ್ಯ ನೀರು ಇರ್ಬೋದು, ಸ್ನಾನದ್ದು ಮತ್ತು ಪಾತ್ರೆಗಳು ತೊಳೆದ ನೀರನ್ನು ಯಾವುದೇ ಕಾರಣಕ್ಕೂ ರಸ್ತೆ ಬದಿ ಚರಂಡಿಗೆ ಬಿಡಬಾರ್ದು. ಪ್ರತಿಯೊಬ್ಬ ನಾಗರಿಕ ಒಳ ಚರಂಡಿ ಇದ್ದರೆ ಒಳ ಚರಂಡಿಗೆ
ಅದಕ್ಕೆ ಕನೆಕ್ಷನನ್ನು ಪುರಸಭೆ ನಗರಸಭೆಯಿಂದ ಪಡೆದು ಮಾಡಬೇಕು. ಇಲ್ಲದಿದ್ದರೆ ಅವರು ಆ ಮನೆಯಲ್ಲಿರುವಂಥ ತೆಂಗಿನ ಮರಕ್ಕೆ ಆ ನೀರನ್ನು ಬಿಡಬೇಕು. ಓಕೆ. ಪ್ರತಿ ಅಲ್ಲಿ ಆ ನೀರನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗದಿದ್ದಾಗೆ ಅಲ್ಲಿ ಸಂಗ್ರಹ ಮಾಡಬೇಕು. ಅದರಲ್ಲಿ ತ್ಯಾಜ್ಯಗಳನ್ನು ಹಾಕ್ತಿದ್ದಾಗೆ ನಿಗಾ ವಹಿಸಬೇಕು. ಅಲ್ಲಿ 7 ಡೇಸ್ ಆದಮೇಲೆ ನೀರು ನಿಂತರೆ ಸೊಳ್ಳೆಗೆ ಉಪ್ಪತ್ತೆ, ಅದಕ್ಕೊಂದು ಕೆಮಿಕಲ್ ಬಂದಿದೆ. ಅದರಲ್ಲಿ ಹಾಕಿದರೆ ಆ ನೀರಲ್ಲಿ ಯಾವುದೇ ಕಾರಣಕ್ಕೂ ಆ ಸೊಳ್ಳೆಗಳು ಉತ್ಪತ್ತಿ ಆಗದಿದ್ದಾಗೆ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಪ್ರತಿಯೊಬ್ಬ ಮನೆಯವರು ಅವ್ರ ಜವಾಬ್ದಾರಿ ಅವ್ರದ್ದು. ಅವರು ಉತ್ಪತ್ತಿ ಮಾಡುವಂಥ ತ್ಯಾಜ್ಯ ಇರ್ಬೋದು ಅಥವಾ ವೇಸ್ಟ್ ಇರೋದು ಅವರೇ ನಿರ್ವಹಣೆ ಮಾಡಬೇಕು. ರಸ್ತೆಗೆ ಮತ್ತು ಪಕ್ಕದ ಮನೆಗೆ ಬಿಡಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಓಕೆ ಸರ್, ಈಗ ಈ ಪ್ಲಾಸ್ಟಿಕ್ ಐಟಮ್ಸ್ಗಳಿಂದ ನಮ್ಮ ಮನೆಯಲ್ಲಿ ಇರುವಂತಹ ಒಂದಷ್ಟು ಪ್ಲಾಸ್ಟಿಕ್ ಐಟಮ್ಸ್ಗಳ ಬಗ್ಗೆ ನಾನು ಕೇಳ್ತಾ ಇರುವಂಥದ್ದು, ಅಂದರೆ ಕೆಲವು ಶೋ ಪೀಸಸ್ಗಳಾಗಿರ್ಬೋದು, ಅದು ಅಲ್ಲೇ ಇರುತ್ತೆ, ಅದು ವೇಸ್ಟ್ ಅಂತ ಅನ್ಸೋದಿಲ್ಲ ಅಂತೀರಾ ನೀವು? ಬಿಕಾಸ್ ಅಲ್ಲ, ನಾನು ಯಾವುದಕ್ಕೆ ನಾನೀಗ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಬಿಸ್ಲರಿ ಬಾಟಲ್ ನಾವೀಗೇನು ನೀರು ಕುಡಿತಾ ಇದ್ದೀವಿ, ನನ್ನ ವೆಹಿಕಲ್ನಲ್ಲಿ ಖಾಲಿ ಆಯಿತು ಅಂತಂದರೆ ನಾನು ಇಲ್ಲಿಂದನೂ ಬಿಸ್ಲರಿ ಬಾಟ್ಲ್ ಎತ್ಕೊಂಡ್ಬಂದು ಅದಕ್ಕೊಂದು ಅರ್ಧ ಲೀಟ್ರ್ ಬೈಕಿಗೆ ಪೆಟ್ರೋಲ್ ಹಾಕಿ ಆಮೇಲೆ ಅದು ವೇಸ್ಟ್ ಅಂತ ಅನಿಸಿ ನಾನು ಎಸ್ದು ಬಿಟ್ಟಿರ್ತೀನಿ. ಸೊ ಈ ಬಿಸ್ಲರಿ ಬಾಟಲ್ಸ್ಗಳನ್ನು ಒಟ್ಟು ಮಾಡಿದಾಗ ಅದು ಬಯೋಡಿಗ್ರೇಡೇಬಲ್ ಅಥವಾ ಅದು ಮತ್ತೆ ಮರುಬಳಕೆ ಆಗೋದಕ್ಕೆ ಸಾಧ್ಯ ಇರುತ್ತಾ? ಕರೆಕ್ಟ್, ಖಂಡಿತ. ನೋಡಿ, ಈಗ ಪ್ಲಾಸ್ಟಿಕ್ ಬಾಟ್ಲ್ಗಳು ಉಂಟಲ್ಲ, ಬಿಸ್ಲರಿ ಬಾಟ್ಲ್ಗಳು ಪ್ರತಿಯೊಂದು ಸಂಗ್ರಹ ಮಾಡಿದರೆ ಖಂಡಿತವಾಗಿ ರೀಸೈಕ್ಲಿಂಗ್ ಮಾಡ್ತಾರೆ. ಓಕೆ. ಅದನ್ನು ನಾವು ಏನು ಮಾಡಬೇಕು, ಅದನ್ನು ಯೂಸ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಈ ಉದಾಹರಣೆ ಮದುವೆ ಮತ್ತು ದೊಡ್ಡ ದೊಡ್ಡ ಮದುವೆಗಳಲ್ಲಿ ತುಂಬ ಪ್ಲಾಸ್ಟಿಕ್, ಈಗೆಲ್ಲ ಪ್ಲಾಸ್ಟಿಕ್ ಯಾರು ಲೋಟ ಉಪಯೋಗ ಮಾಡ್ತಾ ಇಲ್ಲ ಅಲ್ವಾ? ನೀವು ನೋಡಿರೋ ಪ್ಲಾಸ್ಟಿಕ್ ಬಾಟ್ಲ್ ಕೊಡ್ತಾರೆ, ಪ್ಲಾಸ್ಟಿಕ್ ಲೋಟ ಕೊಡ್ತಾರೆ, ಇವೆಲ್ಲ ಪೇಪರ್ ಗ್ಲಾಸಸ್ಸು ಕೊಡ್ತಾರೆ, ಯೂಸ್ ಮಾಡ್ಬೋದು. ಅದು ಒಳ್ಳೆಯದು, ಅದು ಕೊಳಿತದೆ, ಆದರೆ ಇದು ಕೊಳಿದಿಲ್ಲ. ಆದರೆ ಬಾಟ್ಲ್ಗಳು ನೀವು ಯೂಸ್ ಮಾಡಿ ಅದನ್ನು ಯಾವುದೇ ಕಾರಣಕ್ಕೆ ಹೊರಗಡೆ ಬಿಸಾಡಬಾರ್ದು. ಸಂಗ್ರಹ ಮಾಡೋದ್ರಿಂದ ಅದನ್ನು ಮರುಬಳಕೆಗೆ ತಗೊಳ್ತಾರೆ ಗುಜರಿಯಲ್ಲಿ. ನಿಮಗೆ ಇವತ್ತು ಮರುಬಳಕೆ ಮಾಡ್ಬೋದು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು, ಅದರಿಂದ ಮರುಬಳಕೆ ಆಗ್ಬೋದು. ಅದು ಯಾವುದೇ ಕಾರಣಕ್ಕೂ, ಮತ್ತು ಅದರಿಂದ ಸ್ವಲ್ಪ ಆದಾಯ ಬರ್ತದೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಸಾಡಬಾರ್ದು, ಸಂಗ್ರಹ ಮಾಡಬೇಕು ಅದನ್ನು ಮನೆಯಲ್ಲಿ. 1 ತಿಂಗಳು ಅದು ನಮ್ಮ ಮನೆಯಲ್ಲಿ ಸಂಗ್ರಹ ಮಾಡಿ ಸುಮಾರು ಒಂದು 1-2 ತಿಂಗಳಾದ್ಮೇಲೆ ಅದನ್ನು ಗುಜರಿ ಕೊಟ್ಟರೆ ಅದು ಗುಜರಿ ತಗೊಳ್ತಾರೆ. ನಿಮಗೆ ಸ್ವಲ್ಪ ಆದಾಯ ಬರ್ತದೆ. ಒಂದು 10-15 ರೂಪಾಯಿ ಬಂದರೆ ಯಾವುದಕ್ಕಾರ ಆಯ್ತಲ್ವಾ? ಅಥವಾ ಒಂದು 50 ರೂಪಾಯಿ 30 ರೂಪಾಯಿ ಕೆಜಿ ಅದು ಇವತ್ತು ಪ್ಲಾಸ್ಟಿಕ್ ಬಾಟ್ಲ್ಗಳು. ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು. ನಾವು ನೀರು ಕುಡಿತೀವಿ, ಎಲ್ಲ ಹೋಗುವ ಬಸ್ಸಲ್ಲಿ ಬಿಸಾಡ್ತೀವಿ. ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ ನಾಗರಿಕರು ಇವತ್ತು ಬಿಸಾಡಬಾರ್ದು ಯಾವುದೇ ಕಾರಣಕ್ಕೂ. ಅದರಿಂದ ಒಂದು ಸಂಗ್ರಹ ಮಾಡಿ ಅದನ್ನು ವಿಲೇವಾರಿ ಮಾಡಿದರೆ ಖಂಡಿತವಾಗಿ ಒಳ್ಳೆಯದು. ಟ್ರಾವೆಲಿಂಗಲ್ಲಿ ನಾವು ಏನಾದರೂ ನಮಗೆ ಟ್ರಾವೆಲಿಂಗ್ ಮಾಡ್ತಾ ಇರಬೇಕಾದ್ರೆ ಕಾರಲ್ಲಿ, ಬಸ್ಸಲ್ಲಿ ಸರ್, ಆಗ ಸಹಜವಾಗಿ ಹೆಚ್ಚು ಹಸಿವು ಜಾಸ್ತಿ. ಆಗ ನಾವು ಒಂದಿಷ್ಟು ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡು ನಾವು ತಿಂತಾ ಇರ್ತೇವೆ, ಅದು ಮಾಡ್ತಾ ಇರ್ತೇವೆ. ಬಸ್ಸಲ್ಲೇ ತೆಗೆದು ಬಿಸಾಕಿಬಿಡ್ತೇವೆ, ಬಸ್ಸಲ್ಲೇ ಚಾಕ್ಲೇಟ್ ತಿಂದು ಅಲ್ಲೇ ರ್ಯಾಪರ್ ಹಾಕಿಬಿಡ್ತೇವೆ, ಆಫೀಸಲ್ಲಿ ತಿಂದು ತೆಗೆದು ಅಲ್ಲೇ ಬಿಸಾಕಿಬಿಡ್ತೇವೆ, ಮತ್ತೊಂದಿಷ್ಟೆಲ್ಲ ನಾವು ತೊಗೊಂಡೋಗಿ ಹಾಕ್ತೀವಿ. ಏನು ಮಾಡ್ತೀವಿ, ಯಾರೋ ಮಾಡ್ತಾರೆ ಪುಣ್ಯಾತ್ಮರು ಇರಲಿ. ಬಟ್ ಈ ಟ್ರಾವೆಲಿಂಗ್ನಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡ್ಬೋದು ನಿಮ್ಮ ಪ್ರಕಾರ? ಖಂಡಿತ ಮಾಡ್ಬೋದು. ನಮಗೆ ಒಳ್ಳೆ ಮನಸ್ಸಿದ್ರೆ ಖಂಡಿತವಾಗಿ ಮಾಡ್ಬೋದು. ಇವತ್ತು ನಾವೇನೇ ಪದಾರ್ಥ ಟ್ರಾವೆಲಿಂಗ್ ಮಾಡುವಾಗ ನಮಗೆ ಹಸಿವಾಗ್ತದೆ ಅಥವಾ ಪ್ರತಿಯೊಬ್ಬರು ನಾವು ಯೂಸ್ ಮಾಡ್ತೀವಿ. ಆದರೆ ಯೂಸ್ ಮಾಡಿದಂಥ ಪ್ಲಾಸ್ಟಿಕ್ಗಳನ್ನು ನಮ್ಮಲ್ಲಿ ಖಂಡಿತವಾಗಿ ಟ್ರಾವೆಲಿಂಗ್ ಮಾಡೋ ಬ್ಯಾಗ್ ಇದ್ದೇ ಇರ್ತದೆ ಅಥವಾ ತೊಟ್ಟೆ ಇದ್ದಿರ್ತದೆ. ಅದನ್ನು ಕಟ್ಟಿ ನಾವು ಸರಿಯಾಗಿ ಇಟ್ಕೋಬೇಕು. ಎಲ್ಲರೂ ಬಸ್ ಸ್ಟ್ಯಾಂಡ್ ಬಂದಾಗ ಅಲ್ಲಿ ಬಾಕ್ಸ್ ಇಟ್ಟಿರ್ತಾರೆ ಬಸ್ ಸ್ಟ್ಯಾಂಡ್ಗಳಲ್ಲಿ. ನೋಡಿ, ನಗರ ಮತ್ತು ನಗರ ಪ್ರದೇಶಗಳಲ್ಲಿ ಖಂಡಿತವಾಗಿಯೂ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರೆ. ತಗೊಂಡಾಗ ಬಾಕ್ಸ್ಗೆ ಹಾಕ್ಬೇಕಾದ್ರೆ ಆಗ ಪ್ರತಿಯೊಬ್ಬರು ಅದನ್ನು ಆಲೋಚನೆ ಮಾಡಿ ಖಂಡಿತವಾಗಿ ಹಾಕಿದರೆ ಯಾವುದು ಪ್ರಾಬ್ಲಮ್ ಇಲ್ಲ. ನಾವು ಅದನ್ನು ಗಮನಿಸಬೇಕು. ನಾನು ಇಲ್ಲಿ ಹಾಕೋ ತಪ್ಪು, ಈ ರೀತಿ ಬಿಸಾಡೋದ್ರಿಂದ ಪರಿಸರ ಮಾಲಿನ್ಯ ಆಗ್ತದೆ, ಅದು ಆ ಒಂದು ತಿಳುವಳಿಕೆ ಬೇಕು ಮನುಷ್ಯನಿಗೆ. ಪ್ರತಿಯೊಬ್ಬರಿಗೆ ತಿಳುವಳಿಕೆ ಇದ್ದರೆ ಖಂಡಿತವಾಗಿ ಆಗ್ತದೆ, ಅಸಾಧ್ಯವಿದೆ ಯಾವುದಿಲ್ಲ. ಬಟ್ ಅವೇರ್ನೆಸ್ ಸರ್, ಇಷ್ಟೆಲ್ಲ ಗೊತ್ತಿದೆ ಅಲ್ಲ, ಅಲ್ಲಿ ಗಲೀಜಾಗತ್ತೆ ಅಂತ ಗೊತ್ತಿದೆ. ನಮ್ಮ ಮನೇಲಿ ಆದ್ರೆ ನಾವು ಬಿಸಾಕ್ತೀವ ಅನ್ನೋಂಥ ಪ್ರಶ್ನೆ ಅದೊಂದು. ಆದರೆ ಅಲ್ಲಿ ಗಲೀಜಾಗತ್ತೆ ಅಂತ ಗೊತ್ತಿದ್ದು ಕೂಡ ಈ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ನಾನು ಸುಮ್ಮನೆ ಅಂದರೆ ನಾನು ಆವಾಗಲೇ ಅದಕ್ಕೆ ಹೇಳಿದೆ, ಸರ್ಕಾರ ಮಾಡಲಿ ಅದು ಮಾಡಲಿ, ನಾವು ಪರ್ಟಿಕ್ಯುಲರಾಗಿ ಮಾಡಬೇಕು. ಬಟ್ ವೆರಿ ಇಂಪಾರ್ಟೆಂಟ್ಲಿ ಹೇಗೆ ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ಬೋದು ಅಂತ ಮಾಡ್ಬೋದು. ಒಂದು ನಾವು ಹೇಳೋದಾದರೆ ಮುಖ್ಯವಾದ ಪ್ಲೇಸ್ ಬಸ್ ಸ್ಟ್ಯಾಂಡ್ಗಳಲ್ಲಿ, ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಡಿಸ್ಪ್ಲೇ ಮಾಡಬೇಕು ಬೋರ್ಡು. ತ್ಯಾಜ್ಯದ ಬಗ್ಗೆ ಇಲ್ಲಿ ಕಸ ಹಾಕಬೇಕು, ಯಾವುದೇ ಕಾರಣಕ್ಕೆ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಈ ಬಾಟ್ಲಿಗಳು ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಇದನ್ನೆಲ್ಲ ಬೇರೆ ಬೇರೆ ನೀವು ಸಂಗ್ರಹ ಮಾಡಿ ಬೇರೆ ಕಡೆ ಹಾಕಬೇಕೆಂಬುದು ಒಂದು ಡಿಸ್ಪ್ಲೇ ಮಾಡ್ಬೋದು. ಉದಾಹರಣೆ ನಾವು ಕಾರ್ಕಳದಲ್ಲಿ ಮಾಡಿದ್ವಿ. ಖಂಡಿತವಾಗಿ ಎಲ್ಲ ಪ್ರದೇಶಗಳಲ್ಲಿ ಪರ್ಮನೆಂಟ್ ಬೋರ್ಡ್ಗಳನ್ನು ನಾವು ಹಾಕಿದ್ವಿ. ಅಲ್ಲಿ ಖಂಡಿತವಾಗಿ ಅದರಲ್ಲಿ ಘನತ್ಯಾಜ್ಯ ನಿರ್ವಹಣೆ ಅಂದರೆ ಇಲ್ಲಿ ಕಸ ಹಾಕಿ ನಿಮಗೆ 500 ರೂಪಾಯಿಂದ 5,000 ದಂಡ ವಿಧಿಸಲಾಗುವುದು. ಸೆಕ್ಷನ್ ಸೋನ್ ಅಂತ ಮುನ್ಸಿಪಾಲಿಟಿ ಆಕ್ಟ್ ಬಗ್ಗೆ 224, 263, 276 ಪ್ರಕಾರ ನಿಮ್ಮ ಮೇಲೆ ಸಾರ್ವಜನಿಕ ಉಪದ್ರಕ್ಕಾಗಿ ಪ್ರಾಸಿಕ್ಯೂಟರ್ನ ನಿರ್ದೇಶಿಸಲು ಸಾರ್ವಜನಿಕರ ಉಪದ್ರಕ್ಕಾಗಿ ಸಾರ್ವಜನಿಕ ಪ್ಲೇಸಲ್ಲಿ ಉಪದ್ರ ಮಾಡಿದ್ರೆ ಅವನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅಧಿಕಾರ ಉಂಟು ಎಂಬುದಾಗಿ ಒಂದು ಡಿಸ್ಪ್ಲೇ ಮಾಡಿದ್ವಿ.
ಅಟ್ಲೀಸ್ಟ್ ಅದಾನ ರೋಡ್ ಎದುರ್ಲಿ ಅಂತೇಳಿ ಅಟ್ಲೀಸ್ಟ್. ಓಕೆ ಓಕೆ, ಇದು ಒಂದಿಷ್ಟು ನಾವು ಮಾತನಾಡಿದ್ದು ಈ ವೇಸ್ಟ್ಗಳ ಬಗ್ಗೆ. ಬಟ್ ಈ ಪೊಲ್ಯೂಷನ್ ಏನಾಗ್ತಾ ಇರೋದು ಕೂಡ ಅದು ಕೂಡ ಒಂದು ವೇಸ್ಟೇ ಅಲ್ವಾ ಸರ್? ಬಿಕಾಸ್ ಐ ರಿಮೆಂಬರ್ ಎಲ್ಲೋ ಒಂದು ಕಡೆಯಲ್ಲಿ ಓದಿದ್ದು, ಅಬ್ದುಲ್ ಕಲಾಂ ಒಂದು ಕಡೆಯಲ್ಲಿ ಬರೀತಾರೆ, ಯಾರ್ಯಾರ ಹತ್ರ ಎಲ್ಲ 2 ವೀಲರ್ ಮತ್ತು 4 ವೀಲರ್ ಎರಡೂ ಇದೆಯೋ ಅವ್ರು 2 ವೀಲರ್ನ ಹೆಚ್ಚು ಯೂಸ್ ಮಾಡಿ 4 ವೀಲರ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಅದು ಎಷ್ಟೋ ಒಂದು ಫಿಗರ್ ಕೊಟ್ಟಿದ್ರು, ಅದು ನನಗೆ ನೆನಪಾಗ್ತಾ ಇಲ್ಲ. ಬಟ್ ವಾಟ್ ಅಬೌಟ್ ದಿಸ್ ಪೊಲ್ಯೂಷನ್ ಹ್ಯಾಪನಿಂಗ್? ಅದ್ರ ನಾನು ಪೊಲ್ಯೂಷನ್ ಬಗ್ಗೆನೂ ನಾನು ನಿಮ್ಮ ಹತ್ರ ಕೇಳಬೇಕಾಗಿದೆ. ಈಗ ಒಟ್ಟಾರೆ ಪೊಲ್ಯೂಷನ್ ಕಂಟ್ರೋಲ್ನಲ್ಲಿ ಏನೇನೆಲ್ಲ ಮೆಷರ್ಸ್ಗಳನ್ನು ನಾವು ಒಬ್ಬ ನಾಗರಿಕನಾಗಿ ನಾವು ತಗೊಳ್ಬೋದು ಅಂತ? ಖಂಡಿತ ಈ ನಾವು ಪರಿಸರ ಸಂಬಂಧಪಟ್ಟ ಹಾಗೆ ಪೊಲ್ಯೂಷನಲ್ಲಿ ಸಹ ನಾವು ಯೂಸ್ ಮಾಡ್ಬೋದು. ಆದಷ್ಟು ತಾವು ಹೇಳಿದಾಗೆ 2 ವೀಲರನ್ನು ವೆಹಿಕಲ್ ಉಪಯೋಗ ಮಾಡಬಹುದು. ಅವಶ್ಯಕತೆ ಇದ್ದಾಗ ಸೈಕಲ್ ಇದೆ ಈಗ, ಆದಷ್ಟು ಸೈಕಲ್ಗಳನ್ನು ಇಲ್ಲಿ ಹತ್ತಿರ ಹೋಗುವಾಗ ಸೈಕಲನ್ನು ಯೂಸ್ ಮಾಡ್ಬೋದು. ಅಲ್ಲ, ಸೈಕಲ್ ಯೂಸ್ ಮಾಡಿದ್ರೆ ನಮಗೆ ಕೆಲವರಿಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ನಂದು ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ ಅಂತ, ಅಯ್ಯೋ ನಾನು ಸೈಕಲ್ ಓಡಿಸೋದ ಅಂತ. ಆರೋಗ್ಯಕ್ಕೆ ಒಳ್ಳೆಯದು ಖಂಡಿತವಾಗಿ ಸೈಕಲ್ ಉಪಯೋಗ ಮಾಡೋದ್ರಿಂದ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಬೇಡ ಸೈಕಲ್ ಬೇಡ, ಅಟ್ಲೀಸ್ಟ್ ನೀವು ಇಲ್ಲಿಂದ ಮಾರ್ಕೆಟ್ ಹೋಗುವಾಗ 4 ವೀಲರ್ ಬೇಡ, 2 ವೀಲರ್ ಯೂಸ್ ಮಾಡಿ. ಆದಷ್ಟು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೋದು ವೆಹಿಕಲಿಂದ. ಆದಷ್ಟು ನೀವು ವೆಹಿಕಲನ್ನು ಸುಸ್ಥಿತಿಯಲ್ಲಿ ಇಡಬೇಕು. ಪದೇ ಪದೇ ಅದನ್ನು ಗ್ಯಾರೇಜಿಗೆ ಕಳಿಸಿ ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಅಬ್ಸಲ್ಯೂಟ್ಲಿ. ನಾವು ಕೆಲವು ವಿಜುವಲ್ಸ್ಗಳನ್ನೆಲ್ಲ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ವೀಕ್ಷಕರೇ, ನಾವು ಅದನ್ನು ಗಮನಿಸಬೇಕು. ಅದನ್ನು ಗಮನಿಸಿ ನಾವು ಮಾತನಾಡ್ತಾ ಹೋಗೋಣ. ಅದನ್ನು ಫುಲ್ ಸ್ಕ್ರೀನಲ್ಲಿ ಸ್ವಲ್ಪ ತೋರಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ವೆನ್ ಇಟ್ ಕಮ್ಸ್ ಟು ವೇಸ್ಟ್ಸ್, ನೋಡಿ ಇದೆಲ್ಲವೂ ಕೂಡ ಎಲ್ಲ ಒಟ್ಟಾಗಿ ಅಲ್ಲಿ ಹಾಕಿರುವಂಥದ್ದು. ಆಮೇಲೆ ರಾಯಪ್ಪ ಸರ್ ಅವರು ಕಾರ್ಕಳದಲ್ಲಿ ಮಾಡ್ತಾ ಇರುವಂಥ ಕೆಲವು ಪಿಕ್ಚರ್ಸ್ಗಳೆಲ್ಲ ಇದೆ, ಅದನ್ನು ಸ್ವಲ್ಪ ತೋರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಸ್ ಸರ್, ಇದು ಎಲ್ಲಿ, ಯಾವ ಏರಿಯಾದಲ್ಲಿ? ಇದು ಕಾಬೆಟ್ಟು ಪ್ರದೇಶ. ಕಾಬೆಟ್ಟು ಪ್ರದೇಶ. ಕಾಬೆಟ್ಟು ಪ್ರದೇಶದಲ್ಲಿ ಮನೆಯಿಂದ ಕಲೆಕ್ಷನ್ ಮಾಡ್ತಾ ಇರುವಂಥದ್ದು. ಓಕೆ, ಇದು ನಿಮ್ಮ ನೇತ ನೀವಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಇದ್ರ ಕಾಣಿಸ್ತಾ ಇಲ್ಲ? ಓಕೆ ಓಕೆ, ರೈಟ್. ಮನೆಗೆ ಹೋಗಿ ಎಲ್ಲರೂ ಅಲ್ಲಿಗೆ ಬಂತ ಇದು ಈ ವೆಹಿಕಲ್ ಡೈಲಿ ಕೆಲಸ ಮಾಡುತ್ತಾ? ಎಸ್, ಇದನ್ನ ಸ್ವಲ್ಪ ಸ್ಟಿಲ್ ಮಾಡಿ. ಇದು ಒಂದೇ ವೆಹಿಕಲ್ ಸರ್ ನಿಮ್ಮ? ಒಂದು ಒಟ್ಟು 6 ವೆಹಿಕಲ್ ಉಂಟು. ಟೋಟಲ್ 6 ವೆಹಿಕಲ್ ಇದೆ. 6 ವೆಹಿಕಲ್ ಯಾವ್ಯಾವ ಏರಿಯಾಗೆ ಹೋಗುತ್ತೆ ಅದು? ಒಂದು ಕಾಬೆಟ್ಟು, ಒಂದು ಬಂಗ್ಲೆಗುಡ್ಡೆ ಸಾಲ್ಮರ, ಇನ್ನೊಂದು ತೆಲ್ಲ ರೋಡು ಕಲ್ಲಬೆಟ್ಟು, ಆಮೇಲೆ ಇನ್ನೊಂದು ಈಚೆ ನಮ್ಮ ಭವನ ಮಿಲ್ ಆಚೆ ಹೋಗ್ತದೆ. 2 ವೆಹಿಕಲ್ ಸಣ್ಣದು ಬಂದಿದ್ದ ವಸ್ತು ಪೇಟೆಲೆಲ್ಲ ರೌಂಡ್ ಆಗ್ತದೆ ಕಮರ್ಷಿಯಲ್. ಎಸ್, ಇದು ಇನ್ನೊಂದು ವೆಹಿಕಲ್ ಸಾಲ್ಮರ, ಇನ್ನೊಂದು ವೆಹಿಕಲ್. ಓಕೆ, ಸಾಲ್ಮರ ಇದು ಸಾಲ್ಮರದಲ್ಲಿ ವೇಸ್ಟ್ ಕಲೆಕ್ಷನ್. ಇದು ಪತ್ತೊಂಜಿ ಕಟ್ಟೆ. ಓಕೆ ಓಕೆ, ಸ್ವಲ್ಪ ಸ್ಟಿಲ್ ಮಾಡಿ ಇದನ್ನ. ಪತ್ತೊಂಜಿ ಕಟ್ಟೆ ಇದು ಸರ್ ಇತ್ತೀಚೆಗೆ ತೆಗೆದಿರೋ ಫೋಟೋಗ್ರಫಿ ಇರಬೇಕು. ಜೋರು ಮಳೆ ಬಂದಂಗಿದೆ. ಮಳೆ ನಿಂತು ಹೋದ ಮೇಲೆ ತ್ಯಾಜ್ಯ ನಿರ್ವಹಣೆ. ಓಕೆ, ನೆಕ್ಸ್ಟ್ ಫೋಟೋಗ್ರಾಫನ್ನು ತೋರಿಸಿ ಸ್ವಲ್ಪ ಪ್ಲೀಸ್. ಎಸ್, ಇದನ್ನ ಸ್ವಲ್ಪ ಸ್ಟಿಲ್ ಮಾಡಿ. ಇದನ್ನ ಸ್ಟಿಲ್ ಮಾಡಿ. ಎಸ್, ಹೇಳಿ ಸರ್. ಇದು ಎನ್ ಆರ್ ರೋಡ್ನಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡ್ತಾ ಇರುವಂಥ ಪಿಕ್ಚರ್ನ ಗಮನಿಸ್ತಾ ಇದ್ದಾರೆ. ಒಟ್ಟಾರೆ ರಾಯಪ್ಪ ಸಾಹೇಬರು ಅವರು ಕಾರ್ಕಳ ಪ್ರದೇಶದ ಮುಖ್ಯಾಧಿಕಾರಿ ಆಗಿರೋದ್ರಿಂದ ಹಾಗಾಗಿ ಅವರು ಆ ಭಾಗದಲ್ಲಿ ಹೆಚ್ಚಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಆಗ್ತಾ ಇರುವಂಥ ಕೆಲಸ ಬೇರೆ ಎಲ್ಲ ಭಾಗಗಳಿಗೂ ಮಾದರಿ ಆಗಲಿ ಅನ್ನೋ ನಿಟ್ಟಿನಲ್ಲಿ. ಎಸ್, ಇದನ್ನು ನೀವು ಗಮನಿಸಬೇಕು. ಇದು ಎಲ್ಲಿ ಸರ್? ಪತ್ತೊಂಜಿ ಕಟ್ಟೆ. ಎಸ್, ಓಕೆ ಸರ್. ಡೈಲಿ ಒಂದು ಎಷ್ಟು ಟನ್ಗಳಷ್ಟು ಇದಾಗುತ್ತೆ ಅಂತ ಏನಾದರೂ ಐಡಿಯಾ? 10 ಟನ್ ಬರ್ತದೆ ಕಾರ್ಕಳ ಪುರಸಭೆಯಲ್ಲಿ. ಕಾರ್ಕಳ ಪುರಸಭೆಯಲ್ಲಿ 10 ಟನ್ ಬರುತ್ತೆ. ಹಾಗಾದ್ರೆ ಓಕೆ, ಇದು ಬಸ್ ಸ್ಟ್ಯಾಂಡ್ ಏರಿಯಾ. ಒಣ ತ್ಯಾಜ್ಯ ಇದು ಒಣ ಡ್ರೈ ವೇಸ್ಟ್ ಅಂತ ಹೇಳ್ತಾರೆ ಇದನ್ನು. ಓಕೆ, ಪ್ಲಾಸ್ಟಿಕ್ ಎಲ್ಲ. ಓಕೆ ಓಕೆ, ರೈಟ್. ಎಸ್, ನೆಕ್ಸ್ಟ್ ಮುಂದಿನ ಪಿಕ್ಚರ್ ಅನ್ನು ನೋಡೋಣ. ಇದು ಬಸ್ ಸ್ಟ್ಯಾಂಡ್ ಏರಿಯಾ. ಇದು ಮತ್ತೆ ಬಸ್ ಸ್ಟ್ಯಾಂಡ್ ಏರಿಯಾ. ಸರ್, ಎಷ್ಟು ಮಂದಿ ಕೆಲಸಗಾರರಿದ್ದಾರೆ ನಮ್ಮಲ್ಲಿ? ಸಾಧಾರಣ ಒಂದು 27 ಮಂದಿ ಇದ್ದಾರೆ. ಓಕೆ, ಅದೆಲ್ಲ ಔಟ್ ಸೋರ್ಸ್ ಅಲ್ಲಿ 9 ಇದ್ದಾರೆ. ಮತ್ತೆ ನಮ್ಮ ಉಳಿದಂತರು ನಮ್ಮ ಪರ್ಮನೆಂಟ್ ಎಂಪ್ಲಾಯಿಗಳು. ಓಕೆ ಓಕೆ, ರೈಟ್. ಇದು ಬಸ್ ಸ್ಟ್ಯಾಂಡ್ ಏರಿಯಾ. ಬಸ್ ಸ್ಟ್ಯಾಂಡ್ ಏರಿಯಾ ಅಂತ ಅನ್ಸುತ್ತೆ. ಎಸ್, ಓಕೆ. ಇದು ನಮ್ಮ ಕಾರ್ಮಿಕ ರೋಡ್ ಬದಿಯಲ್ಲಿ ಗುಡಿಸೋದು. ಓಕೆ, ರೈಟ್. ಇದು ವೆಂಕಟರಾಮ ದೇವಸ್ಥಾನದ ಬದಿ. ಓಕೆ, ಎಸ್. ಇದು ಅನಂತಶಯನ. ಓಕೆ, ಅನಂತಶಯನ, ಹೌದು. ಪ್ರಕಾಶ್ ಹೋಟೆಲ್ ಪಕ್ಕದಲ್ಲಿ. ಎಸ್ ಸರ್, ಇದು ಹಸಿಕಸ ಕರೆಕಲ್ಲು ಗೊಬ್ಬರ ಆಗಿದೆ ಅದು. ಹಸಿಕಸ ಖಾಲಿ. ಓಕೆ, ರೈಟ್ ರೈಟ್. ಓಕೆ, ಆಲ್ ರೈಟ್. ನೆಕ್ಸ್ಟ್ ಫೋಟೋಗ್ರಾಫನ್ನು ನೋಡೋಣ. ಇದು ವರ್ಮಿ ಕಾಂಪೋಸ್ಟ್ ಕನ್ಸ್ಟ್ರಕ್ಷನ್ ಆಗ್ತದೆ ಹೇಳಿದ್ದಲ್ಲ. ಓಕೆ, ಎರೆಹುಳ ಗೊಬ್ಬರ. ಓಕೆ, ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಎಸ್ ಸರ್, ಇದು ಹೊಸ ಗಾಡಿ ಬಂದಿದೆ. ಇವತ್ತಿಂದ ಬಿಟ್ಟಿದ್ದೀವಿ. ಇವತ್ತಿಂದ ಬಿಟ್ಟಿದ್ದೀವಿ. ಇವತ್ತಿಂದ ಬಿಟ್ಟು 2 ಗಾಡಿ ಉಂಟು. ಓಕೆ, ಪೇಟೆಯಲ್ಲೆಲ್ಲ ಸುತ್ತಾಡ್ತದೆ. ಓಕೆ, ರೈಟ್. ಇದರಲ್ಲಿ ಒಂದಷ್ಟು ಮೆಸೇಜಸ್ಗಳನ್ನ ಕೊಡ್ಬೋದು. ಘನತ್ಯಾಜ್ಯ ವಸ್ತುಗಳನ್ನ, ಒಣ ಕಸ, ಬೇರೆ ಬೇರೆ
ತ್ಯಾಜ್ಯವನ್ನು ಮೂಲದಲ್ಲೇ ಬೇರ್ಪಡಿಸಿ ಕೊಡ್ಬೇಕಂತೇಳಿ ಅದರಲ್ಲಿ ಅವೇರ್ನೆಸ್ ಹಾಕಿದ್ದೀವಿ. ನೀವು ಹಾಕಿದ್ದೀರಿ, ಅವ್ರು ಕೊಡ್ಬೇಕಾದ್ರೆ ಹಂಗೆ ಹಾಕಬೇಕು ಸರ್ ಅಲ್ವಾ? ಬೇರೆ ಬೇರೆ ಮಾಡಿ ಕೊಡಬೇಕು. ಓಕೆ, ಆ ಬೇರೆ ಬೇರೆಯನ್ನ ನೀವು ಬೇರೆ ಬೇರೆ ಜಾಗಕ್ಕೆ ತಗೊಂಡು ಹೋಗ್ತೀರಿ. ಎಸ್, ನೆಕ್ಸ್ಟ್. ಓಕೆ, ಸೊ ಈ ಸ್ಲೈಡ್ಸ್ಗಳನ್ನು ನೋಡಿ ನಾವು ಮಾತನಾಡ್ತಾ ಇದ್ವಿ. ಕಾರ್ಕಳ ಭಾಗದಲ್ಲಿ ನಾವು ಒಂದಿಷ್ಟು ಫೋಟೋಸ್ಗಳನ್ನು ರಾಯಪ್ಪ ಸಾಹೇಬ್ರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಕೆಲಸಗಳು ನೋಡಿ, ಈ ಪ್ಲಾಸ್ಟಿಕ್ಸ್ಗಳನ್ನೆಲ್ಲ ಹೇಗೆ ಪ್ರತ್ಯೇಕ ಮಾಡಿ ಇಟ್ಟಿದ್ದಾರೆ ಅಂತ. ಸೊ ಬೇಸಿಕಲಿ ಈಗ ಅವ್ರ ಮಾತಿನಿಂದ ನನಗಂತೂ ಇಷ್ಟು ಅರ್ಥ ಆಗೋದಕ್ಕೆ ಪ್ರಯತ್ನ ಪಟ್ಟೆ ನಾನು. ಏನಂತಂದರೆ, ಸೊ ಪ್ಲೀಸ್ ಬೈಫರ್ಕೇಟ್ ದ ವೇಸ್ಟ್ಸ್. ಎಲ್ಲ ಒಟ್ಟೊಟ್ಟಿಗೆ ಒಂದೇ ಸಲ ಹಾಕ್ಬಿಡ್ಬೇಡಿ, ಬೈಫರ್ಕೇಟ್ ಮಾಡಿ. ಪ್ಲಾಸ್ಟಿಕ್ಗಳನ್ನು ಈ ಕಡೆ ಹಾಕಿ, ಇನ್ನೊಂದು ಹಸಿ ಕಸವನ್ನು ಆ ಕಡೆ ಹಾಕಿ, ಒಣ ಕಸವನ್ನು ಈ ಕಡೆ ಹಾಕಿ, ಅಡಿಗೆ ಮಾಡೋಂಥ ಸಂದರ್ಭದಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನು ಬೇರೆದೇ ಸಂಗ್ರಹ ಮಾಡಿ, ವೇಸ್ಟ್ ಆಗುವಂಥ ಪದಾರ್ಥಗಳನ್ನು ಬೇರೆದೇ ಸಂಗ್ರಹ ಮಾಡಿ, ಈ ಹಾಲಿನ ತೊಟ್ಟೆಗಳು ಮತ್ತು ಬೇರೆ ಇತರ ತೊಟ್ಟೆಗಳನ್ನು, ಈ ಎಣ್ಣೆಯ ಮತ್ತು ಈ ಘೀ ಏನು ನಾವು ತುಪ್ಪವನ್ನೆಲ್ಲ ತರ್ತೇವೆ ಅದನ್ನೆಲ್ಲ ಬೇರೆನೇ ನೀರು ಹಾಕಿ ತೊಳಿರಿ, ಇಲ್ದಿದ್ರಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ತುಂಬ ಸಿಂಪಲ್ ಅಂತ ಅನ್ಸ್ಬೋದು, ಬಟ್ ತುಂಬ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಲ್ಲವುಗಳು. ಈಗ ಒಂದು ಮತ್ತೆ ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿತದೆ.